ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ರಿಕ್ಷಾ ಚಾಲಕರ ಸಂಘಟನೆ ವತಿಯಿಂದ ಇಂದು ಗುರುವಾಯನಕೆರೆಯಿಂದ ಬೆಳ್ತಂಗಡಿ ತಾಲೂಕು ಕಚೇರಿವರೆಗೆ ರಿಕ್ಷಾ ಜಾಥಾ ನಡೆಯಿತು. ಬಳಿಕ ತಹಶೀಲ್ದಾರರಿಗೆ ಮನವಿ ಅರ್ಪಿಸಲಾಯಿತು. ಪ್ರತಿಭಟನೆಯಲ್ಲಿ ಜಕೀರ್ ಉಳ್ಳಾಲ್ ಮಾತನಾಡಿ, ದಿನನಿತ್ಯ ಶಾಲಾ ಮಕ್ಕಳು, ವಿವಿಧ ಇಲಾಖೆಗೆ ಹೋಗುವ ನೌಕರರು ಹಾಗೂ ಕೂಲಿ ಕಾರ್ಮಿಕರು ನಿಗದಿತ ಸಮಯಕ್ಕೆ ಕಚೇರಿ, ಕಾಲೇಜು ಹಾಗೂ ಕೆಲಸ ಮಾಡುವ ಜಾಗಕ್ಕೆ ತಲುಪಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಅಂತ ದೂರಿದರು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ಈ ರಸ್ತೆಯನ್ನು ದುರಸ್ತಿಪಡಿಸಬೇಕು ಅಂತ ಆಗ್ರಹಿಸಿದರು. ಹಲವು ಮಂದಿ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಿಮ್ಮ ಕಾರ್ಯವೈಖರಿಯನ್ನು ಇಲ್ಲಿ 5 ವರ್ಷದಿಂದ ಈ ಜನರು ನೋಡ್ತಾ ಇದ್ದಾರೆ. ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಇಲ್ಲಿಯ ಕಾರ್ಮಿಕರ ಬಗ್ಗೆ ಅಥವಾ ರಿಕ್ಷಾ ಚಾಲಕರ ಬಗ್ಗೆ ಅಥವಾ ಇನ್ನಿತರ ಶಾಲಾ ಮಕ್ಕಳ ಬಗ್ಗೆ ಒಂದು ಕರುಣೆ ಇಲ್ಲದಂತಹ ಒಂದು ಶಾಸಕರಾಗಿದ್ದಾರೆ ನಮ್ಮ ಹರೀಶ್ ಪೂಜಾರ್ ಅವರು. ಅವರಿಗೆ ನಾವು ಒಂದು ಮನವಿ ನಮ್ಮ ಜಿಲ್ಲಾ ಸಮಿತಿಯಿಂದ ನಾವು ಒಂದು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕೆಲಸಗಳನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಇಲ್ಲಿಯಲ್ಲ, ನಾವು ಧರಣಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆ ಧರಣಿಯನ್ನು ಮಾಡಬೇಕು ಅಂತ ಒಂದು ಎಚ್ಚರಿಕೆ ಕೂಡ ನಾನು ಈ ಸಂದರ್ಭದಲ್ಲಿ